ಎಲ್ಲ ಅಲರ್ಟ್ ಮಾಡಿದ್ದೀವಿ ಸರ್. ಬೈತಾನ ಅವನು ಸದಾ ಏನ್ ಮಾಡ್ತಾರೆ, ನೀವು ಫೋನ್ ತೆಗೆದು ಕೂತ್ಕೊಳಿಸಿದ್ರಿ, ಹಾಂ ಸರ್. ಅವನು ಕುರಿತು ನೈಟ್ ಫೋನ್ ಮಾಡಿದ್ರೆ ಅವರಿಗೆ ಬೈಯುದು, ಫೋನ್ ಮಾಡಿದವರಿಗೆ. ಇಂಥವನ್ನೆಲ್ಲ ಕೂತ್ಕೊಳಿಸಬೇಡಿ. Yes, sir. ಯಾರು ನೀವು ಕೆಲಸಕ್ಕೆ ಹೋದ ಅವನು ಮಿಸ್ಟೇಕ್, ಅಲ್ಲಿ ಕೂತ್ಕೊಂಡು ಫೋನ್ ತೆಗೆಯೋ ಮಿಸ್ಟೇಕ್ ಅಲ್ಲ, ನೀವು ಅಲ್ಲಿ ಕೆಲಸ ಕೊಡ್ತೀರಲ್ಲ ನಿಮ್ಮ ಮಿಸ್ಟೇಕ್ ಅದು. ಅವನನ್ನು ಕರೆಕ್ಟ್ ಆಗಿ ನೀವು ನೋಡಿಕೊಳ್ಳಿ, ಅವನಿಗೆ ಯಾವ ರೀತಿ ಆಕ್ಟಿವ್ ಇದ್ದಾನ ಇಲ್ವಾ ಏನಂತ ಹೇಳಿ. ಅದು ಮತ್ತೆ ಫೋನ್ ಒಂದು ಸೈಡ್ ತೆಗೆದಿಡೋದು ಐದಕ್ಕೆ. ಅದಕ್ಕಾಗಿ ನಾನು ಹೇಳಿದಷ್ಟೇ, ನಿಮ್ಮ ಎಲ್ಲ ತಾಲೂಕು ಲೆವೆಲಲ್ಲಿ ನೀವು ಸಾರ್ವಜನಿಕರಿಗೆ ಪೇಪರ್ ಮತ್ತು ಬಹಿರಂಗವಾಗಿ KEBಗೆ ಸಂಬಂಧಪಟ್ಟ ಏನೋ ಸಮಸ್ಯೆ ಬಂದರೆ ನಿಮ್ಮ ಒಂದು ನಂಬರ್ ಕೊಡಿ, ಅದರಲ್ಲಿ ಒಂದು ಎಕ್ಸಿಕ್ಯೂಟಿವ್ ನಂಬರ್ ಕೂಡ ಕೊಡಿ. ಅವ್ರು ಕೂಡ ನಿದ್ದೆ ಮಾಡೋದು ಬೇಡ, ಕರೆಂಟ್ ಹೋದ್ರೆ ಆಯ್ತದ. ಇಲ್ಲ ನಮಗೂ ಫೋನ್ ಮಾಡ್ತಾ ಇರ್ತಾರೆ ಜನರೆಲ್ಲ ಬೆಳಿಗ್ಗಿಂದ. ಜನರಿಗೆ ಏನಾಗಿದೆ, ಕರೆಂಟ್ ಹೋದ ತಕ್ಷಣವೇ KEB ಕರೆಂಟ್ ಬರಲೇಬೇಕು. ಬರದಿದ್ದರೆ ಬೈಯುವುದು, MLAಗಳಿಗೆ ಬೈಯುವುದು. ಮುಂಚೆಲ್ಲ ದೊಡ್ಡ ದೊಡ್ಡ ಟಾರ್ಚ್ ಇತ್ತು, ಯಾಕೆ ಅವ್ರಿಗೆ ಗೊತ್ತಿತ್ತು ಕರೆಂಟ್ ಹೋಗ್ತದೆ ಅಂತ ಹೇಳಿ. ಈಗ ಎಲ್ಲ ಮೊಬೈಲ್ ಟಾರ್ಚ್ ಅಲ್ಲೇ ಸುಧಾರಿಸುವವರು, ಯಾರ ಮನೇಲಿ ಕೂಡ ಟಾರ್ಚ್. ಯಾಕೆ KEB ಬರ್ಬೇಕು, ಸಮಾಧಾನ ಇವರಿಗೆ ಇಲ್ಲ. ಅದಕ್ಕಾಗಿ ಫೆಸಿಲಿಟಿ ಆದಷ್ಟು ಬೇಗ ಕೊಡ್ಬೇಕಂತ ಹೇಳಿ ಎಲ್ಲ. ಸೊ ವಿ ಹ್ಯಾವ್ ಟು ಬಿ ಅಕಾರ್ಡಿಂಗ್ ಟು ದ್ಯಾಟ್. ಒಂದು